ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ತುಳುಲಿಪಿ ನಾಮಫಲಕ ಅನಾವರಣ ಕಾರ್ಯಕ್ರಮವು ನಡೆಯಿತು. ತುಳು ಸಾಹಿತಿ ತುಳುಲಿಪಿ ಸಂಶೋಧಕರಾದ ದಿವಂಗತ ಡಾಕ್ಟರ್ ಪುಂಡೂರು ವೆಂಕಟರಾಜ ಪುಣಚಿತ್ತಾಯರ ಹುಟ್ಟೂರು ಸಮೀಪ ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ತುಳುಲಿಪಿ ನಾಮಫಲಕ ಅನಾವರಣ ಮಾಡಲಾಯಿತು. ದೇವಸ್ಥಾನದಲ್ಲಿ ತುಳುಲಿಪಿ ನಾಮಫಲಕದ ಉದ್ಘಾಟನೆಯನ್ನ ನಿವೃತ್ತ ಉಪನ್ಯಾಸಕ ಮೃದಂಗ ವಾದಕರಾದ ಪುಂಡೂರು ಪುರುಷೋತ್ತಮ್ ಪುಣಚಿತ್ತಾಯ ಮತ್ತು ನಿವೃತ್ತ ಶಿಕ್ಷಕ ಕವಿ ಯಕ್ಷಗಾನ ಕಲಾವಿದರಾದ ಪುಂಡೂರು ರಾಮಚಂದ್ರ ಪುಣಚಿತ್ತಾಯ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಮಹಾವಿಷ್ಣು ಸೇವಾ ಸಮಿತಿ ಬೆಳ್ಳೂರು ಇದರ ಅಧ್ಯಕ್ಷರಾದ ಎಬಿ ಗಂಗಾಧರ್ ಬಲ್ಲಾಳ್ ಅಡ್ವಾಳ ಇವರು ಅಧ್ಯಕ್ಷತೆ ವಹಿಸಿದ್ರು. ಶ್ರೀ ಮಹಾವಿಷ್ಣು ಸೇವಾ ಸಮಿತಿ ಬೆಳ್ಳೂರು ಇದರ ಕಾರ್ಯದರ್ಶಿ ಡಾಕ್ಟರ್ ಶ್ರೀ ಮೋಹನ್ ದಾಸ್ ರೈ, ಜೈ ತುಳುನಾಡು ಸಂಘಟನೆಯ ಉಪಾಧ್ಯಕ್ಷರಾದ ಹರಿಕಾಂತ್ ಸಾಲಿಯನ್ ಕಾಸರಗೋಡು, ಜೈ ತುಳುನಾಡು ಕಾಸರಗೋಡು ಘಟಕದ ಜೊತೆ ಕಾರ್ಯದರ್ಶಿ ಜಗನ್ನಾಥ್ ಕುಲಾಲ್, ಜೈ ತುಳುನಾಡು ಕಾಸರಗೋಡು ಘಟಕದ ಖಚಾಂಜಿ ಉತ್ತಮ್ ಉರುಳಿತಡ್ಕ ಹಾಗೂ ಇತರ ಗಣ್ಯರು ಪಾಲ್ಗೊಂಡಿದ್ರು. ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಸ್ಥಾನದ ತುಳುಲಿಪಿ ನಾಮಫಲಕ ಅಳವಡಿಕೆ ಮಾಡಿದ್ದ ಶ್ರೀ ಮಹಾವಿಷ್ಣು ಸೇವಾ ಸಮಿತಿ ಬೆಳ್ಳೂರು ಇದರ ಅಧ್ಯಕ್ಷರಾದ ಎಬಿ ಗಂಗಾಧರ್ ಬಲ್ಲಾಳ್ ಅಡ್ವಾಳ ಇವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಜೈ ತುಳುನಾಡು ಸಂಘಟನೆಯವರು ಸನ್ಮಾನಿಸಿದ್ರು. ಈ ಕಾರ್ಯಕ್ರಮಕ್ಕೆ ತುಳು ಸಾಹಿತಿ ವಿಜಯರಾಜ್ ಪುಣಚಿತ್ತಾಯ ಸ್ವಾಗತಿಸಿದ್ರು ಹಾಗೂ ಚಂದ್ರಶೇಖರ್ ಆಚಾರ್ಯ ನಾಟೆಕಲ್ಲು ಧನ್ಯವಾದ ಗೈದ್ರು. ತುಳು ನಾಟಕ ಕಲಾವಿದರಾದ ಸುಂದರ್ ರಾಜ್ ರೈ ನಾಟೆಕಲ್ಲು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನಮ್ಮ ಈ ದೇವಲ್ಯಡು ಒಂದು ತುಳುಲಿಪಿತ್ತ ಬೋರ್ಡನ್ನು ಪಾಡು ಆ ಬಗೆಟ್ಟು ಒಂಜಿ ಪಾತ್ರ ಕೇನೋಡು ನಮ್ಮನ ವಿಷಯ ಸುರುಕಾದ ವಿಜಯರಾಜ್ ಪುಣಚಿತ್ತಾಯರ್ ವಿಷಯ ಪಣ್ಣಾಗ ಎಡ್ಡೆ ಪಾತ್ರ ಎಡ್ಡೆ ವಿಷಯ ಅಂತ ಪಂಡದು ಅವೇನು ದುಂಬರಿ ಪೆರೆ ಬೋಡ ಅದು ಪಣ್ಣಾಗ ಆರು ಆಲೆಕೊಡು ಈ ದೇವಲ್ಯದ ಕಾರ್ಯಂತರ ಏನಂಚಿನ ಶ್ರೀ ಮೋಹನ್ ದಾಸ್ ರೈ ಮರಡ ಪಾತೆರ್ದು ಇನಿ ಈ ಒಂಜಿ ತುಳು ಲಿಪಿ ಪುದರು ಪಲವೆ ಪಾಡು ನಂಚಿನ ಕುಲಾಲ್ ಮೇರೆಗೆ ನಮಸ್ಕಾರ ಮಾಡ್ತಂತೆ ಈ ಒಂದು ಕಾರ್ಯಕ್ರಮಗೂ ಎಂಟನೇ ತಿಕ್ಕದು ಬೋರ್ನೆ ಅವಾಗ ತಿಕ್ಕದು ಬೋರ್ಂತಲ ಈ ಕಾರ್ಯಕ್ರಮ ಭಾಗವಹಿಸೋಪಣು ಸಂತೋಷದ ವಿಷಯ ಒಂದು ಬರ್ತದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಕಾಸರಗೋಡು.